ನೋಡಿ, ಪುತ್ತೂರಿನಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷದ ನಾವು ಎಲ್ಲರೂ ಹಿರಿಯರು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಭಾರಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ನಮ್ಮದು ಕಾರ್ನರ್ ಮೀಟಿಂಗ್ಸ್ ಏನಿದೆ ಅದರಲ್ಲೂ ಕೂಡ 400-500 ಜನ ಸೇರುವಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಬೂತ್ ಮಟ್ಟದಲ್ಲೂ ಕೂಡ ಹಾಗೆ ಪ್ರತಿ ಬೂತಿಗೆ ಒಂದು 10 ಜನರ ತಂಡವನ್ನು ಮಾಡಿದ್ದೇವೆ. ಅದರ ಪ್ರಕಾರ ಪ್ರತಿ ಬೂತಲ್ಲಿ ನಿನ್ನೆಯಿಂದ ಕೆಲಸಗಳು ನಡೀತಾ ಇದೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬೂತ್ ಮಟ್ಟದಲ್ಲಿ ಕೆಲಸ ಆಗೋದನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಜನಗಳಿಗೆ ವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಪಕ್ಷ ಈ ಸಲ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ, ಈ 2,000 ರೂಪಾಯಿ ಕೊಟ್ಟಿರುವಂಥದ್ದು, ಇಲ್ಲ 200 ಯೂನಿಟ್ ಕರೆಂಟ್ ಕೊಟ್ಟಿರುವಂಥದ್ದು, 10 kg ಅಕ್ಕಿಯ ಭರವಸೆ, ಇದರಿಂದ ಬಡವನಿಗೆ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಜನಗಳು ಕೂಡ ನಂಬಿದ್ದಾರೆ. ಯಾಕಂದರೆ ಹಿಂದಿನ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ, ಆಗ ಆ ಪ್ರಣಾಳಿಕೆಯಲ್ಲಿ 98% ಫುಲ್ಫಿಲ್ ಮಾಡಿದ್ದಾರೆ. ಅದೇ BJP ಪಕ್ಷ ಕೊಟ್ಟಿರುವಂಥದ್ದು ಪ್ರಣಾಳಿಕೆಯಲ್ಲಿ ಯಾವುದೇ ವಿಚಾರಗಳನ್ನು ಮಾಡಿಲ್ಲ. ಬರೀ ಧರ್ಮದ ಹೆಸರು ಹಿಡ್ಕೊಂಡು ನಾವು ಮತ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನಗಳು ಬದಲಾವಣೆಯನ್ನು ಬಯಸಿದ್ದಾರೆ. ಖಂಡಿತ ವ್ಯಕ್ತಿ ಮತ್ತು ಪಕ್ಷದ ವಿಚಾರವನ್ನು ಮನಗಂಡು ಈ ಸಲ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ನೋಡಿ, ಹಿಂದುತ್ವದ ಆಧಾರ, ಹಿಂದುತ್ವ ಅಂದರೆ ಏನು? ಅವರ ಧರ್ಮ. ಹಿಂದುತ್ವವನ್ನು ಯಾರು ದೂರ ಮಾಡಿ ಅಂತ ಬೇರೆ ಯಾವ ಧರ್ಮದವರು ಹೇಳಿಲ್ಲ. ಇವತ್ತು ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಅವ್ರು ಏನು ಹೇಳೋದು, ನಮ್ಮ ಧರ್ಮವನ್ನು ನೀವು ಹಿಂದೂ ಧರ್ಮವನ್ನು ದೂರ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಧರ್ಮವನ್ನು ನಾವು ಪ್ರೀತಿ ಮಾಡ್ತೇವೆ, ಇನ್ನೊಬ್ಬರ ಧರ್ಮವನ್ನು ಗೌರವಿಸಬೇಕು. ಅವರು ಒಳ್ಳೆಯ ರೀತಿಯಲ್ಲಿ ಆತಿಥ್ಯ ಕೊಡುವಂಥ ಒಂದು ಮುಸ್ಲಿಂ ಧರ್ಮ ಏನಿದೆ, ಜನಾಂಗ ಏನಿದ್ದಾರೆ, ಅವರು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಪಕ್ಷಗಳು ಏನು ಮಾಡಿದ್ದಾರೆ, ಇವತ್ತು ಧರ್ಮದ ಬಗ್ಗೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದುತ್ವ ಅಂತ ಹೇಳಿಕೊಂಡು ಏನು ಪಾಪ ಬಡವರಿಗೆ ಏನು ಕೆಲಸ ಮಾಡೋದಿದೆ ಆಗೋದಿಲ್ಲ. ನಾನು ಕೂಡ ಹಿಂದೆ BJPಯಲ್ಲಿದ್ದೆ. BJPಯಲ್ಲಿ ಇದ್ದುಕೊಂಡೇ ಸುಮಾರು 22,000 ಕುಟುಂಬಗಳಿಗೆ ನಾನು ಸಹಾಯ ಮಾಡಿದ್ದೀನಿ. ಅದರಲ್ಲಿ 2,200 ಮುಸ್ಲಿಂ ಬಾಂಧವರಿಗೆ ನಾನು ಸಹಾಯ ಮಾಡಿದ್ದೀನಿ. ಯಾವತ್ತೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ನೋಡಿಲ್ಲ. ನಾನು ಮನುಷ್ಯರು ಅಂತ ನೋಡಿರೋದು. ಹಾಗೆ ಜನಗಳು ಇದನ್ನು ತಿಳ್ಕೊಂಡಿದ್ದಾರೆ. ಅಶೋಕ್ ರೈ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅಲ್ಲಿ ಯಾವುದೇ ರೀತಿಯ ಹಿಂದುತ್ವ ಧರ್ಮದ ವಿಚಾರ ಬರೋದಿಲ್ಲ, ವ್ಯಕ್ತಿಯ ವಿಚಾರ ಬರ್ತದೆ, ಪಕ್ಷದ ವಿಚಾರ ಬರ್ತದೆ. ಎಲ್ಲರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, 13 ತಾರೀಕಿಗೆ ಜಯಬೇರಿ ಯಾವ ರೀತಿ ಆಗ್ತದೆ ಅಂತ ಏನು ಬೇಕಿದ್ರೆ ಹೇಳಿ, ಮತದಾರರನ್ನು ತಲುಪುವಂಥ ಕೆಲಸ ನಮ್ಮಿಂದ ಆಗಿದೆ. ಅದು ಖಂಡಿತ ಜನ ಇವರು ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ರಾಜಕೀಯ ಉದ್ದೇಶದಿಂದ ವಸ್ತ್ರ ವಿತರಣೆ ಮಾಡ್ತಾಯಿದ್ರೆ ನಾನು ಕಳೆದ 1 ವರ್ಷದಿಂದ ಮಾಡಬಹುದಿತ್ತು. 10 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಆಗಲೂ 15,000 ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾಯಿದ್ದೆ. ಈ ಸಲ 30,000 ಜನರಿಗೆ ನಾವು ಮಾಡಿದ್ದೇವೆ. ಅವರೆಲ್ಲ ಬಡವರು, ಪಾಪದವರು. ಖಂಡಿತ ಆಶೀರ್ವಾದ ಮಾಡ್ತಾರೆ. ಅವರಿಗೆ ನಂಬಿಕೆ ಇದೆ, ಅವರಿಗೆ ಪ್ರೀತಿ ಇದೆ. ನೀವು ಖಂಡಿತ ಅವರಿಗೆ ಒಂದು ಎಷ್ಟೋ ಬೇರೆ ಪಕ್ಷ BJP ಪಕ್ಷದವರು ಇರ್ಬೋದು. ಇವತ್ತು ನಾವು ಒಂದು 4-5 ಮನೆಗಳಿಗೆ ಹೋಗಿದ್ದೀವಿ. ಅದು BJP ಪಕ್ಷದವರ ಮನೆಗೆ ಹೋಗಿದ್ದೀವಿ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಶೋಕ್ ರೈಗಳೇ, ನೀವು ಬೇಕಾದಷ್ಟು ಧರ್ಮಕ್ಕಾಗಿ ಕೆಲಸ ಮಾಡಿದಿರಿ, ಎಷ್ಟೋ ದೇವಸ್ಥಾನ ಕಟ್ಟಿದಿರಿ. ಹಿಂದುತ್ವ ಅಂತ ಹೇಳಿದ್ರೆ ನೀವು ಧರ್ಮದ ಬಗ್ಗೆ ನೀವು ಕೆಲಸ ಮಾಡಿದಿರಿ. ಎಷ್ಟೋ ಚರ್ಚ್ಗಳಿಗೆ, ಎಷ್ಟೋ ಮಸೀದಿಗಳಿಗೆ ನಾನು ಸಹಾಯವನ್ನು ಮಾಡಿದ್ದೇನೆ. ಎಲ್ಲ ಧರ್ಮದವರು ನನ್ನನ್ನು ಒಪ್ಪಿಕೊಳ್ತಾರೆ ಅಂತ ನನಗೆ ಧೈರ್ಯ ಇದೆ. ಖಂಡಿತ ಮತದಾರ ಆಶೀರ್ವಾದ ಮಾಡ್ತಾನೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷದವರ ಎಲ್ಲರ ಒಂದು ಹಾರೈಕೆ ಇರ್ಬೋದು, ಬಡವರ ಆಶೀರ್ವಾದ ಇರ್ಬೋದು, ದೇವರುಗಳ ಅನುಗ್ರಹ ಇರ್ಬೋದು. ಇವತ್ತು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಹೇಮನಾ ಶೆಟ್ಟಿ ಇದ್ದಾರೆ, ಶಕುಂತಲಾ ಶೆಟ್ಟಿ, ನಾನು ನೋಡ್ತಾ ಇದ್ದೇನೆ. ನನಗೂ ಆಶ್ಚರ್ಯ ಆಗ್ತಿತ್ತು ಈಗೆಲ್ಲ ನಾವು ಹೋಗ್ತೇವಂತ. ಇವತ್ತು ಎಲ್ಲರ ಜೊತೆಯಲ್ಲಿ ಹೋಗುವಂಥ ಒಂದು ಒಳ್ಳೆಯ ಕಾಲ ನಮಗೆ ಬಂದಿದೆ. ಮತದಾರಗಳು ಭಾರಿ ಸಂತೋಷ ಆಗಿದೆ. ನೀವು ಮತದಾರರ ಹತ್ರ ಕೇಳಿ, ನಂಕ್ಲಿಗೆ ನಮ್ಮ ಹತ್ರ ಕನ್ಫ್ಯೂಷನ್ ಇಲ್ಲ, ನೀವೆಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ದೇವರ ಆಶೀರ್ವಾದ. ಒಳ್ಳೆಯ ರೀತಿಯ ಪಕ್ಷವನ್ನು ಕಟ್ತೀವಿ ನಾವು. ಮತದಾರ ಈ ಸಲ ಚುನಾವಣೆಯಲ್ಲಿ ಜಯಬೇರಿ ಬಾರಿಸ್ತೀವಿ. ಮುಂದಿನ ದಿವಸಗಳಲ್ಲಿ ಯಾರ್ಯಾರಿಗೂ ಯಾವ ಸ್ಥಾನಮಾನಗಳು ಸಿಗಬೇಕು ಅದರ ಕೂಡ ಗಮನ ಹರಿಸ್ತೇವೆ. ಪುತ್ತೂರಿನಲ್ಲಿ ಇದನ್ನು ಭದ್ರಕೋಟೆಯಾಗಿ ನಿರ್ಮಾಣ ಮಾಡ್ತೇವೆ. 5 ವರ್ಷದಿಂದ ಭಾರತೀಯ ಜನತಾ ಪಕ್ಷದವರು ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಿಲ್ಲ. ರಾಜ್ಯದಲ್ಲಿತ್ತು, ಕೇಂದ್ರದಲ್ಲಿತ್ತು. ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತೇನೆ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಇಲ್ಲಿ ಮಾಡಿದ್ದು ಭ್ರಷ್ಟಾಚಾರ ಮಾತ್ರ ಮಾಡಿರೋದು. ಅಕ್ರಮ ಸಕ್ರಮದಲ್ಲಿ ದುಡ್ಡು ಮಾಡಿರೋದು, 94C ದುಡ್ಡು ಮಾಡಿರೋದು. ಇವರು ಮಾಡಿರುವಂಥ ಒಂದೇ ಒಂದು ಒಳ್ಳೆಯ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಹೇಳಿ. 2 ರೋಡಿಗೆ ಡಾಮರ್ ಹಾಕಿದ್ದು, ಯಾರು ಇಲ್ಲದರೂ ಡಾಮರ್ ಹಾಕ್ತಾರೆ, ಕಾಂಕ್ರೀಟ್ ಹಾಕ್ತಾರೆ. ಅದರಲ್ಲಿ 40% ಹೊಡಿಲಿಕ್ಕೆ ಭಾರಿ ಈಸಿ ಆಗ್ತದೆ. ಡಾಮರ್ ಹಾಕಿದ್ದು ಯಾರಿಗೆ ಗೊತ್ತಾಗ್ತದೆ? ಇವರು ಒಳ್ಳೆಯ ಕೆಲಸ ಮಾಡಿದಂಥ ಒಂದು ಬೆಂಚ್ ಮಾರ್ಕ್ ಅನ್ನುವ ಕೆಲಸವನ್ನು ಯಾವುದು ಮಾಡಿದ್ದಾರೆ. ಈ ಸಲ ನಾವು ಖಂಡಿತ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀವಿ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಪುತ್ತೂರಿಗೆ ಏನು ಬೇಕು, ಮೆಡಿಕಲ್ ಕಾಲೇಜ್ ಬೇಕು, ಡ್ರೈನೇಜ್ ಫೆಸಿಲಿಟಿ ಬೇಕು,
ಯುವಕರಿಗೆ ಜಾಬ್ ಸಿಗುವಂಥ ಕೆಲಸಗಳಾಗಬೇಕು. ಅದು ಆ ಕೊಯ್ಲದಲ್ಲಿ ದೊಡ್ಡ ಒಂದು ಎನಿಮಲ್ ಹಬ್ ಅಂತ ಮಾಡುವಂಥ ನಮ್ಮ ಕನಸುಗಳೆಲ್ಲ ಇದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜ್ ಬಂದಿದೆ. ಇನ್ನೊಂದು ಅಲ್ಲಿ ಒಂದು 50 ಎಕರೆ ನಮ್ಮ KMFನವರಿಗೆ ಒಳ್ಳೊಳ್ಳೆ ಹಸುಗಳನ್ನು ಸಾಕಲಿಕ್ಕೆ ದುಡ್ಡು ಕೊಡಿ, ಹೈಬ್ರಿಡ್ ಹಸುಗಳನ್ನು ಸಾಕಲಿ, ಏನು ದುಡ್ಡಿಲ್ವಾ? ಅಲ್ಲಿ ಇದ್ದ ಹಸುಗಳಿಗೆ ತಿನ್ನಲಿಕ್ಕೆ ಹೊಟ್ಟೆಗೆ ಆಹಾರ ಇಲ್ಲ, ಈಗ ಅದನ್ನು ಕೊಡುವಂಥ ಕೆಲಸ ಮಾಡಿ. ಒಳ್ಳೆ ಪೌಲ್ಟ್ರಿ ಫಾರ್ಮ್ ಇಂಡಸ್ಟ್ರಿ ಈ ಭಾಗದಲ್ಲಿದೆ. ಮರಿ ಸಾగు ಮಾಡುವಂಥ ಆನಂದ ಆಚರಿಸಿಗೆ ಒಂದು 50 ಎಕರೆ ಜಾಗವನ್ನು ಕೊಟ್ಟರೆ ಕೋಳಿ ಮರಿಯನ್ನು ಮಾಡುವಂಥ ಕೆಲಸಗಳಾಗ್ತದೆ. ಕೆಲವು ಮೇಕೆಗಳು ಬರ್ತದೆ, ಕುರಿ ಬರ್ತದೆ, 110 kgವರೆಗೆ ಕುರಿ ಬರ್ತದೆ. ಜನಗಳಿಗೆ ಅಲ್ಲಿ ದೊಡ್ಡ ದೊಡ್ಡ ಕುರಿ ಹೇಗೆ ಸಾಕಬೇಕು ಅಂತ ಹೇಳಿಕೊಡಲಿ. 4 ಮನೆಯವರು ಸಾಕ್ತಾರೆ. ಆನಂತರ ಅದರಲ್ಲಿ ಒಂದು 10-15 ಸಾವಿರ ಜನ ಅಲ್ಲಿ ಬರ್ತಾರೆ. ಬೇರೆ ನೀವು ಪಶುವೈದ್ಯಕೀಯ ಕಾಲೇಜ್ ಮಾಡಿದ್ರೆ 3,500-4,000 ಜನ ಬರ್ತಾರೆ. ಇಷ್ಟು ಇಂಡಸ್ಟ್ರಿಯನ್ನು ಡೆವಲಪ್ ಮಾಡಬೇಕಿದ್ರೆ ಜಾಗ ಇಲ್ಲಿ ಕೇಳಬೇಕಂತಿಲ್ಲ. 250-300 ಎಕರೆ ಜಾಗ ಅಲ್ಲಿ ಇದೆ. ಅಲ್ಲಿಗೇನು ದುಡ್ಡು ಕೊಡಬೇಕಂತಿಲ್ಲ, ಮೈಂಡಿಗೆ ಬಳಸಿದರೆ ಮಾತ್ರ ಸಾಕು, ಅದು ಕಂಪನಿಯವ್ರು ಮಾಡ್ತಾರೆ. ಇದನ್ನು ಮಾಡುವ ಮುಖಾಂತರ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. 1ನೇ ಕ್ಲಾಸಿಂದ ಹಿಡಿದು ಈ ಡಬಲ್ ಡಿಗ್ರಿ ಆದವರಿಗೆ ಉದ್ಯೋಗ ಕೊಡಬೇಕು ಅಂತ. IT-BT ಅಂತ ತರ್ತೇನೆ ಸೀದಾ ತರಲಿಕ್ಕೆ ಆಗೋಲ್ಲ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. ಅದನ್ನೆಲ್ಲ ಮಾಡಿದ ಮೇಲೆ ಅದನ್ನು ಬರ್ಬೋದು ಅಂತ ಕೆಲವು ಆಲೋಚನೆಗಳಿದೆ. ನೀರಿನ ತೊಂದರೆ ಇದೆ. ನೀವು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಂತೆ, ಎಲ್ಲಿಯೂ ನೀರಿಲ್ಲ. ನೇತ್ರಾವತಿಯಲ್ಲಿ ಬೇಕಾದಷ್ಟು ನೀರಿದೆ. ಅದನ್ನು ತಗೊಂಡು ಹೋಗಿ ಆ ಗ್ರಾಮಕ್ಕೆ ಹಾಕುವಂಥ ಕೆಲಸಗಳಾಗಬೇಕು. ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದನ್ನು ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ರಾಜಕೀಯದಲ್ಲಿ ನೋಡಿ, ನೀವೇನಾದರೂ ಒಳ್ಳೆಯ ಕೆಲಸ ಮಾಡದಿದ್ದರೆ ಅಪಪ್ರಚಾರ ಮಾತ್ರ ಮಾಡಬೇಕಷ್ಟೇ. ನಾನು ಒಳ್ಳೆಯ ಕೆಲಸ ಮಾಡಿದರೆ ನಾನೇನು ಹೇಳೋದು, ನಾನು 10 ವರ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದೀನಿ. 22,000 ಜನರ ಕುಟುಂಬಗಳಿಗೆ ಸಹಾಯ ಮಾಡಿದ್ದೀನಿ. ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿದ್ದೀನಿ. 100 ಜನರ ಮನೆ ಕಟ್ಟಿಕೊಟ್ಟಿದ್ದೀನಿ. ಯಾರಿಗೆ ಫೀಸ್ ಕಟ್ಟದವರಿಗೆ ದುಡ್ಡು ಕೊಡುವಂಥ ಕೆಲಸ ಆಗಿದೆ. ಅನಾರೋಗ್ಯದವರಿಗೆ ದುಡ್ಡು ಕೊಡುವಂಥ ಕೆಲಸ ಆಗಿದೆ. ನನ್ನ ಸಾಧನೆಗಳನ್ನು ನಾನು ಹೇಳ್ಕೊಂಡು ಬರ್ತೀನಿ. ನಿಮಗೆ ಏನೂ ಸಾಧನೆಗಳನ್ನು ಹೇಳಲಿಕ್ಕೆ ಅವಕಾಶ ಇದ್ದರೆ ನಮ್ಮದು ಏನು ಫೋಟೋ ಬಂದಿದೆ ಅಂತ ಹೇಳಬೇಕಾ? ನಾವೇನು 40% ತಗೊಂಡಿದೆ ಅಂತ ಹೇಳಬೇಕಾ? ನಾವೇನು ಭ್ರಷ್ಟಾಚಾರ ಮಾಡಿದ್ದೀವಿ, 94C ಅಲ್ಲಿ ದುಡ್ಡು ಮಾಡಿದ್ದೀವಿ, ಅಕ್ರಮ ಸಕ್ರಮಲ್ಲಿ ದುಡ್ಡು ಮಾಡಿ, ಇವರಿಗೆ ಹೇಳಲಿಕ್ಕೆ ಏನಿಲ್ಲ. ಆ ಕಡೆ ಹೋದರೆ ಏನಾದರೂ ಅಲ್ಲಿ ಹುಡುಕ್ಲಿಕ್ಕೆ ಆಗ್ತದ ಅಂತ ಹೇಳಲಿಕ್ಕೆ, ಅವರು ಮಾಡಿದ ಅಭಿವೃದ್ಧಿಯನ್ನು ಹೇಳಲಿ. ಇನ್ನೊಬ್ಬ ಪಕ್ಷದವನು ಹೇಳಬೇಕು. ಜನಗಳು ಏನು ಅಂತ ಇವರಲ್ಲ, ಅವರು ಪ್ರಜ್ಞಾವಂತರೇ. ಅವರು ಮಾಡಿದಂಥ ಅಭಿವೃದ್ಧಿ ಏನು ಮಾಡಿದರೆ ಅದನ್ನು ಹೇಳಲಿ. ಅನಂತರ ಮುಂದೆ ಏನು ಮಾಡ್ತೀವಿ ಅಂತ ಹೇಳಲಿ. ಈಗ 5 ವರ್ಷದಲ್ಲಿ ಏನು ಮಾಡಲಿಲ್ಲಲ್ಲ, ಅದನ್ನು ಹೇಳಲಿ. ನಾವು ಮಾಡಿದಂಥ ಕೆಲಸಗಳನ್ನ ಹೇಳ್ತೀವಿ, ನಾವು ಮುಂದೆ ಏನು ಮಾಡ್ತೀವಿ ಅಂತ ಅದನ್ನು ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಅಭಿವೃದ್ಧಿ ಪರವಾಗಿ ಮತ ಕೇಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ.